ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಇವತ್ತಿನ ವಿಡಿಯೋದಲ್ಲಿ ನಾನು ಮೂಲಂಗಿ ಸುಕ್ಕ ಮಾಡ್ತಾ ಇದ್ದೇನೆ. ತುಂಬ ಸಿಂಪಲ್ ಆಗಿ ಬೇಗ ಆಗ್ತದೆ. ಪೂರಿ, ಚಪಾತಿ, ರೊಟ್ಟಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಕೂಡ. ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡುವ. ಮೊದಲಿಗೆ ನೋಡಿ, ಇಲ್ಲಿ ನಾನು ಮೂಲಂಗಿ ಮತ್ತು 2 ಬಟಾಟೆ ತಗೊಂಡಿದ್ದೇನೆ. ಬಟಾಟೆ ಮತ್ತು ಮೂಲಂಗಿ ಒಳ್ಳೆ ಕಾಂಬಿನೇಷನ್ ಕೂಡ. ಇವಾಗ ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳುವ. ಹಾಗೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾನು 3 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಜಜ್ಜಿ ಹಾಕಿದೆ, ಅದು ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ನಾನಿಲ್ಲಿ ಹಾಕ್ತೇನೆ. ನೋಡಿ, ಇಲ್ಲಿ ಸಾಸಿವೆ ಹಾಕ್ತಾ ಇದ್ದೇನೆ. ಅರ್ಧ ಚಮಚ ಸಾಕು ಒಗ್ಗರಣೆಗೆ. ಇದು ಚಟಪಟ ಅಂದ ನಂತರ ನಾವು 2 ಕೆಂಪು ಮೆಣಸನ್ನು ಕಟ್ ಮಾಡಿ ಇಲ್ಲಿ ಹಾಕ್ಕೋಬೇಕು ಒಗ್ಗರಣೆಗೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೋಬೇಕು. ನೋಡಿ, ಗ್ಯಾಸ್ ಫ್ಲೇಮ್ ಲೋ ಅಲ್ಲಿ ಇಟ್ಟಿದ್ದೇನೆ. ತುಂಬ ಒಳ್ಳೆಯ ರೆಸಿಪಿ, ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಇಲ್ಲಿ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣ ಕತ್ತರಿಸಿ ಹಾಕ್ತಾ ಇದ್ದೇನೆ, ಸಣ್ಣಗೆ ಕತ್ತರಿಸಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಆದ ನಂತರ ಚಿಟಿಕೆ ಅರಸಿನವನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು. ಇಂಥದ್ದೇ ಒಳ್ಳೆ ರೆಸಿಪಿ ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ನಮ್ಮ ಚಾನಲಲ್ಲಿ, ಅದನ್ನು ಕೂಡ ನೋಡ್ಕೊಳ್ಳಿ. ಇವಾಗ 2 ಟೊಮೆಟೊ, ಸಣ್ಣ ಟೊಮೆಟೊವನ್ನು ಕಟ್ ಮಾಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇವನ್ನು ಕೂಡ ಈ ಒಗ್ಗರಣೆ ಜೊತೆ ನಾವು ಸ್ವಲ್ಪ ಹುರ್ಕೋಬೇಕು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡಿದ ಮೂಲಂಗಿ ಮತ್ತು ಬಟಾಟೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಆ ಒಗ್ಗರಣೆ ಜೊತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ. ಆಮೇಲೆ ಉಪ್ಪನ್ನು ಕೂಡ ನಾನೀಗ ಇಲ್ಲಿ ಸೇರಿಸ್ಕೊಳ್ತೇನೆ. ಉಪ್ಪು ಖಾರ ನಿಮ್ಮ ಅನುಸಾರ ನೀವು ಹಾಕಿಕೊಳ್ಳಿ. ನೋಡಿ, ಉಪ್ಪನ್ನು ಕೂಡ ಸೇರಿಸಿದೆ. ಇದನ್ನು ಚೆನ್ನಾಗಿ ಬೆರೆಸಿ ನಾವು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡಬೇಕು. ನೀರೇನು ಸೇರಿಸೋದು ಬೇಡ, ಮೂಲಂಗಿ ನೀರು ಬಿಡ್ತದೆ. ನೋಡ್ತಾ ಇರ್ಬೋದು ನೀವು. ನೋಡಿ, ಮೂಲಂಗಿ ನೀರು ಬಿಟ್ಕೊಂಡಿದೆ, ಹಾಗಾಗಿ ನೀರೇನು ಸೇರಿಸೋದು ಬೇಡ. ಇವಾಗ ಇದು ಬೆಂದಿದೆ ಕೂಡ, ಬೇಗ ಕೂಡ ಬೇಯ್ತದೆ, ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ಇವಾಗ ಇಲ್ಲಿ ನಾನು ಇದಕ್ಕೆ ಖಾರದ ಪುಡಿ ಅಂದರೆ ಮೆಣಸಿನ ಹುಡಿ ಮಾತ್ರ ಹಾಕ್ತಾ ಇದ್ದೇನೆ. ಇದರಲ್ಲಿ ಕೊತ್ತಂಬರಿ ಬೀಜ ಆಗಲಿ ಜೀರಿಗೆ ಪುಡಿ ಏನೂ ಇಲ್ಲ, ಮೆಣಸಿನ ಹುಡಿ ಹಾಕಿದೆ. ಆಮೇಲೆ ಅರ್ಧ ಚಮಚ ಗರಂ ಮಸಾಲ ಪುಡಿಯನ್ನು ಸೇರಿಸಿದೆ ನಾನು. ಗರಂ ಮಸಾಲ ಪುಡಿಯನ್ನು ಖಂಡಿತ ನೀವು ಸ್ಕಿಪ್ ಮಾಡ್ಕೋಬೇಡಿ. ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮೆಣಸಿನ ಹುಡಿಯಲ್ಲಿ ಖಾಲಿ ಮೆಣಸು ಮಾತ್ರ ಇರೋದು, ಜೀರಿಗೆ ಕೊತ್ತಂಬರಿ ಏನೂ ಇಲ್ಲ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಬೆರೆಸಿ ಆದ ನಂತರ 3/4 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಇದು ಜಟ್ಪಟಾಗಿ ಆಗುವಂಥ ಒಂದು ಸುಕ್ಕ, ಅದರ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಒಳ್ಳೆ ರುಚಿ ಕೊಡ್ತದೆ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬಿಡುವ. ಇವಾಗ ನೋಡಿ, 2 ನಿಮಿಷ ಆಯಿತು. ಗ್ಯಾಸ್ ಬಂದ್ ಮಾಡುವ. ಚೆನ್ನಾಗಿ ಬೆಂದಿದೆ, ಒಳ್ಳೆ ಘಮ ಕೂಡ ಬರ್ತಾ ಉಂಟು. ಖಂಡಿತ ನಿಮಗೆ ಕೂಡ ಇಷ್ಟ ಆಗ್ತದೆ. ಒಮ್ಮೆ ಖಂಡಿತ ಈ ಥರ ಟ್ರೈ ಮಾಡಿ. ಮೆಣಸಿನ ಹುಡಿ ಮತ್ತು ಗರಂ ಮಸಾಲ ಪುಡಿ ಇದ್ದರೆ ಸಾಕಾಗ್ತದೆ. ಇದಕ್ಕೆ ಸೈಡ್ ಡಿಶ್ ಆಗಿ ನೀವು ಮಾಡ್ಕೋಬೋದು ಪೂರಿ ಚಪಾತಿ ಜೊತೆ. ಬೇಗ ಆಗುವ ಒಂದು ರೆಸಿಪಿ, ಖಂಡಿತ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮೂಲಂಗಿ ಸುಕ್ಕ, ಅಷ್ಟೇ ರುಚಿ ಕೂಡ ಇದೆ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.